ಪ್ರತಾಪ್ ರೆಡ್ಡಿ ಅವರು ADGP ಅವರು ಕೂಡ ಇವಾಗ ಹೇಳಿರುವಂಥದ್ದು. ಒಟ್ಟು ಒಂದು ಆತಂಕ, ಗೊಂದಲ ಮತ್ತು ಸಂಘರ್ಷಮಯವಾದಂಥ ವಾತಾವರಣ ನೆಲೆಸಿದೆ. ಎಸ್, ನಮ್ಮ ಪ್ರತಿನಿಧಿ ರೆಹಮಾನ್ ನೇರ ಸಂಪರ್ಕದಲ್ಲಿದ್ದಾರೆ ಕಾಸರಗೋಡಿನಿಂದ. ರೆಹಮಾನ್, ನಮಸ್ಕಾರ. ನಮಸ್ತೆ ಸರ್. ಇದು ಇವತ್ತು ನಿನ್ನೆಗಿಂತಲೂ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸಿದ ರೀತಿಯಲ್ಲಿ ಕಾಣಿಸ್ತಾ ಉಂಟು. ಏನ್ ಹೇಳ್ತೀರಿ ಒಟ್ಟು ಇವತ್ತಿನ ಪರಿಸ್ಥಿತಿ ಬಗ್ಗೆ? ನಿನ್ನೆ ಅನಂತರದ ಏನು ಸಂಜೆ ನಿನ್ನೆ ರೀತಿಗಿಂತಲೂ ಕಠಿಣವಾದ ಪರಿಸ್ಥಿತಿಯನ್ನು ಹೊಂದಿಕೊಂಡಿದೆ ತಲಪಾಡಿ ಗಡಿ ಪ್ರದೇಶ. ಅಂತರ್ಜಿಲ್ಲಾ ಪ್ರವೇಶ ಮಾಡುವಂತಹ ಯಾವುದೇ ವಾಹನವನ್ನು RT-PCR ನ 72 ಗಂಟೆಗಳ ಮುಂಚಿತವಾದ ವರದಿ ಇಲ್ಲದೆ ಯಾವುದೇ ವಾಹನವನ್ನು ಬಿಡುವುದಿಲ್ಲ. ಮಾತ್ರವಲ್ಲದೆ ದೊಡ್ಡದಾದ ಫಲಕವನ್ನು ಕೂಡ ಕೇರಳ ಎಂಟ್ರೆನ್ಸ್, ಕರ್ನಾಟಕ ಎಂಟ್ರೆನ್ಸ್ ನಲ್ಲಿ ಹಾಕಿಕೊಂಡಿದ್ದಾರೆ. ಮಾತ್ರವಲ್ಲದೆ ನಿನ್ನೆಗಿಂತಲೂ ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಈಗಾಗಲೇ ಅಲ್ಲಿಗೆ ನಮ್ಮ ಇವರು ಕೂಡ ಪೊಲೀಸ್ ಉನ್ನತ ಅಧಿಕಾರಿಗಳು ಕೂಡ ಈಗಾಗಲೇ ಬಂದು ಪರಿಶೀಲನೆ ನಡೆಸಿದರು. ಅವರು ಕೂಡ ಹೇಳುವುದಿಷ್ಟೇ, ವಿದ್ಯಾರ್ಥಿಗಳಿಗಾಗಲಿ ಪರೀಕ್ಷೆಗಾಗಲಿ ಅದೇ ರೀತಿ ಬೇರೆ ಯಾವುದೇ ಎಮರ್ಜೆನ್ಸಿ ಎಂಟರ್ ಆಗುವಂತ ಯಾವುದೇ ವ್ಯಕ್ತಿಗಳನ್ನಾಗ್ಲಿ ಯಾವುದೇ ವಾಹನಗಳನ್ನಾಗ್ಲಿ ನಾವು ತಡೆ ಹಿಡಿಯುವುದಿಲ್ಲ. ಅದಕ್ಕೆ ಸರ್ವಾನುಮತಿ ನೀಡಲಾಗಿದೆ. ಆದರೆ ಕೋವಿಡ್ ಅವರು 2 ಡೋಸ್ ಕೊಟ್ಟರು ಕೂಡ ನಮಗೆ ರಾಜ್ಯ ಸರ್ಕಾರದ ಆದೇಶ ಇರುವುದಿಷ್ಟೇ, 2 ಡೋಸ್ ಕೊಟ್ಟರು ಕೂಡ ಅವರು RT-PCR ಟೆಸ್ಟ್ ಅನ್ನು ಮಾಡಿಸಲೇಬೇಕು. ಅದು 78 ಗಂಟೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲಿ. ಮತ್ತೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ 7 ದಿವಸ ಅಂತ ಹೇಳಿ. ಮತ್ತೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಬಂದ್ರೆ ಕೇಂದ್ರದಲ್ಲಿ 15 ದಿವಸಕ್ಕೆ ಮಾಡ್ತೇವೆ ಅಂತ ಹೇಳಿ. ಯಾವುದನ್ನು ಸ್ಪಷ್ಟವಾಗಿ ಹೇಳ್ತಾರೋ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಇದು ಅಲ್ಲಿ ಗೊಂದಲಕ್ಕೆ ಕಾರಣವಾಗ್ತದೆ. ಇದನ್ನು ಪ್ರತಿಭಟಿಸಿ ಇವತ್ತು ಕೂಡ ಸರ್ವ ಪಕ್ಷದಿಂದ ಗಡಿಯಲ್ಲಿ ವಾಹನಗಳನ್ನು ತಡೆದು ಪ್ರತಿಭಟಿಸಲಾಯಿತು. ಅದು ಕೂಡ ಇವತ್ತು ಕೂಡ ಅದೇ ರೀತಿ ಅವರಿಗೆ ವಾಗ್ದಾನವನ್ನು ನೀಡಲಾಗಿ ನಾವು ಆದಷ್ಟು ಬೇಗ ಇದಕ್ಕೆ ಒಂದು ಕ್ರಮ ಕೈಗೊಳ್ತೇವೆ, ಯಾವುದಾದ್ರೊಂದು ವ್ಯವಸ್ಥೆಯನ್ನು ಮಾಡುವ, ಇವತ್ತಿಗೆ ನೀವು ಪ್ರತಿಭಟನೆ ನಿಲ್ಲಿಸಬೇಕೆಂಬ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂದಕ್ಕಿದ್ದಾರೆ. ಇದೊಂದು ನಿನ್ನೆ ರೀತಿಯಲ್ಲಿ ಒಂದು ಸೂಚನಾ ಪ್ರತಿಭಟನೆ ರೀತಿಯಲ್ಲಿ ಇವತ್ತು ನಡೆದಿದೆ. ಆದ್ರೆ ಇದನ್ನು ಮುಂದುವರಿದ ಭಾಗವಾಗಿ ನಾಳೆ ಇದೇ ರೀತಿ ಮುಂದುವರಿದರೆ ಖಂಡಿತವಾಗಿ ಯಾವುದೇ ವಾಹನ ಬರದ ರೀತಿಯಲ್ಲಿ ಕೇರಳದಲ್ಲಿ ಕೂಡ RT-PCR ಕಡ್ಡಾಯ ಮಾಡಿ ಪ್ರತಿಯೊಂದು ವಾಹನವನ್ನು ಕರ್ನಾಟಕ ಸರ್ಕಾರ ಹೇಗೆ ತಡೆ ಇಟ್ಟಿದೆ ಅದೇ ರೀತಿ ತಡೆ ಹಿಡಿಯಲು ನಾವು ಒತ್ತಾಯ ಮಾಡುವುದಾಗಿ ಆಡಳಿತ ರೂಢ ಪಕ್ಷದ ಇವರ ಜನಪ್ರತಿನಿಧಿಗಳ ಸಹಿತ ಎಲ್ಲರೂ ಕೂಡ ಇದಕ್ಕೆ ಆ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಸುಮಾರು ಅರ್ಧ ಗಂಟೆ ತನಕ ಇಲ್ಲ ಅರ್ಧ ತಾಸಿನ ತನಕ ಈಗಾಗಲೇ ಪ್ರತಿಭಟನೆ ನಡೆದಾಯ್ತು. ಈಗ ವಾಹನ ಸಂಚಾರ ಮುಕ್ತವಾಗಿ ಉಂಟು. ಅದರೊಳಗೆ ಕರ್ನಾಟಕಕ್ಕೆ ಬರುವ ಯಾವುದೋ ವಾಹನಗಳನ್ನು ಬಿಡ್ತಾ ಇಲ್ಲ. ಇದು ಸ್ವಲ್ಪ ಗೊಂದಲಕ್ಕೆ ಕಾರಣವಾಗ್ತಾ ಉಂಟು. ಆದ್ರೂ ಕೂಡ ಕೇರಳದಲ್ಲಿ ಕಳೆದ 2 ದಿವಸದಿಂದ ರೇಟ್ ಕೂಡ ತುಂಬಾ ಕಮ್ಮಿ ಬರ್ತಾ ಇದೆ. ಆದ್ರೂ ಕೂಡ ಇದಕ್ಕೆ ಯಾವುದೇ ಸ್ಪಂದನೆ ಕರ್ನಾಟಕ ಸರ್ಕಾರ ಕೊಡ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದ ಉಲ್ಲಂಘನೆ ಅಲ್ವಾ ಅಂತೇಳಿ, ಕೋವಿಡ್ ಉಲ್ಲಂಘನೆ ಅಲ್ವಾ ಅಂತೇಳಿ ಇವರು ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ. ಯಾವುದಕ್ಕೊಂದು ಸರಿಯಾದ ಉತ್ತರವನ್ನು ನೀಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಅಲ್ಲಿಂದ ನಾಗರಿಕರು ಕೂಡ ಸ್ವಲ್ಪ ಗೊಂದಲಕ್ಕೆ ಸಿಲುಕಿದೆ. ರೆಹಮಾನ್, ಈಗ ಕೇರಳದಲ್ಲಿ ಕೋವಿಡ್ ಪ್ರಕರಣಗಳು ಕಡಿಮೆ ಆಗ್ತಾ ಉಂಟಾ? ಕೇರಳದಲ್ಲಿ ಈಗ ಕಳೆದ 2 ದಿವಸಗಳಿಂದ ಕಮ್ಮಿ ಆಗ್ತಾ ಉಂಟು. ಈಗ ಕರ್ನಾಟಕದಿಂದ ಕೇರಳಕ್ಕೆ ಬರುವಂತ ಅಂದ್ರೆ ಕರ್ನಾಟಕದಿಂದ ಕೇರಳಕ್ಕೆ ಪ್ರವೇಶ ಮಾಡುವಂತ ವಾಹನಗಳಿಗೆ ಇವತ್ತು ಅಲ್ಲಿ ಏನು ಕೇರಳದ ಜನ ಪ್ರವೇಶಕ್ಕೆ ಏನು ತೊಂದರೆ ಮಾಡಿದ್ದಾರಾ ಅಥವಾ ಯಥಾಸ್ಥಿತಿಯಲ್ಲಿ ಹೋಗ್ತಾ ಉಂಟಾ, ಕೇರಳಕ್ಕೆ ಬರ್ತಾ ಉಂಟಾ? ಕೇರಳಕ್ಕೆ ಬರ್ತಾ ಉಂಟು. ಒಂದು ಅರ್ಧ ತಾಸಿನ ತನಕ ಮಾತ್ರ ಅಲ್ಲಿ ಒಂದು ಸ್ವಲ್ಪ ಸಣ್ಣ ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ವಲ್ಪವನ್ನು ತಡೆ ಹಿಡಿದಿದ್ದಾರೆ. ನಂತರ ಕೂಡಲೇ ಅದಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟು ಎಲ್ಲಾ ವಾಹನಗಳು ಕೂಡ ಒಳಗೆ ಬರ್ತಾ ಉಂಟು, ಯಾವುದೇ ತೊಂದರೆ ಇಲ್ಲ. ಈಗ ನಾಳೆಯ ಬಗ್ಗೆ ನೀವು ಹೇಳುವಂತದ್ದು ಗಡಿಯಲ್ಲಿ ಇದೇ ರೀತಿಯ ಪರಿಸ್ಥಿತಿ ಈಗಾಗಲೇ ಇವತ್ತು 10 ಗಂಟೆಗೆ ಮೊದಲು, ಬೆಳಿಗ್ಗೆ 10 ಗಂಟೆ ಮೊದಲು ಕೋವಿಡ್ ಇದು ತಪಾಸಣಾ ಕೇಂದ್ರ ಸ್ಥಾಪಿಸಿದ ಕೇರಳ ಹೇಳಿದ್ರು ಕೂಡ 1 ಗಂಟೆ ವಿಳಂಬವಾಗಿ ಕೋವಿಡ್ ಇದನ್ನು ಈಗ ಸ್ಥಾಪಿಸಿದೆ. ಅಲ್ಲಿ ಈಗ ತಪಾಸಣೆ ನಡೀತಾ ಕೂಡ ಉಂಟು. ತಪಾಸಣೆ ನಡೆದರೂ ಕೂಡ ತಪಾಸಣೆ ಮಾಡಿದ ಮೆಸೇಜ್ ಸಂದೇಶ ಮಾತ್ರ ಸಾಕಾಗುದಿಲ್ಲ. ತಪಾಸಣೆ ವರದಿ ಮಾತ್ರ ಬಂದು ಬರಬೇಕು. ಅದರ ವರದಿಯನ್ನು ನೋಡಿ ಮಾತ್ರ ಬಿಡುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ 1 ದಿವಸ ಬೇಕಾಗ್ತದೆ. ಇವರು ಹೇಳುವ 72 ಗಂಟೆಗಳು ಮಾತ್ರ ಆ ರೀತಿ ಮಾಡಿದ್ರೆ ಕೆಲವೊಮ್ಮೆ RT-PCR ರಿಪೋರ್ಟ್ ಪಾಸಿಟಿವ್ ಆದ್ರೆ ಕೂಡಲೇ ಕೊಡ್ತಾರೆ. ನೆಗೆಟಿವ್ ರಿಪೋರ್ಟ್ ಬರಬೇಕಾದ್ರೆ ಕೆಲವು 72 ತಾಸುಗಳೇ ಬೇಕಾಗ್ತದೆ. ಹಾಗಿದ್ರೆ ಏನ್ ಮಾಡುದು ಅಂತ ಹೇಳಿ ಅದು ಕೂಡ ಒಂದು ಗೊಂದಲಕ್ಕೆ ಕಾರಣ ಆಗಿದೆ. ಈಗ ರೆಹಮಾನ್, ಈಗ ಅಲ್ಲಿ ತಪಾಸಣಾ ಕೇಂದ್ರ ಏನು ಈಗ ಕೋವಿಡ್ ಟೆಸ್ಟ್ ಮಾಡುವಂತ ಕೇಂದ್ರವನ್ನು ಯಾರು ಕೇರಳ ಕಾಸರಗೋಡು ಜಿಲ್ಲಾಧಿಕಾರಿ ಅವರ ನಿರ್ದೇಶನದಂತೆ ಕೇರಳ ಗಡಿಯಲ್ಲಿ ಕರ್ನಾಟಕದ ಕೇರಳ ಗಡಿಯಲ್ಲಿ ಸ್ಥಾಪಿಸಿ ಕಾಸರಗೋಡು ಜಿಲ್ಲಾಡಳಿತ ಆರಂಭ ಮಾಡಿರುವಂತದ್ದು. ಈಗ ನಿನ್ನೆ ದಿವಸ ಮಂಗಳೂರಿನಲ್ಲಿ ಮಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯ ಪದವಿ ಪರೀಕ್ಷೆಗಳು, ಡಿಗ್ರಿ ಪರೀಕ್ಷೆಗಳು ಆರಂಭವಾಗಿತ್ತು. ತುಂಬಾ ಮಕ್ಕಳು ಕೇರಳ ಕಡೆಯಿಂದ ಬರೋರು ಇರ್ತಾರೆ. ಏನಾದರೂ ದೊಡ್ಡ ಮಟ್ಟಕ್ಕೆ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ಅನಿಸಿದೆಯಾ?
ನಿನ್ನೆ ಸಮಸ್ಯೆ ಆದ ಬಗ್ಗೆ ಯಾವುದೇ ವರದಿ ಆಗಲಿಲ್ಲ. ಸಾಧ್ಯವಾದಷ್ಟು ಆಗದ ಮತ್ತರು ಒಳಗಿನ ರಸ್ತೆಯನ್ನು ಉಪಯೋಗಿಸಿಕೊಂಡಾದ್ರೂ ಹೋಗಿ ಎಕ್ಸಾಮಿಗೆ ತಲುಪಿದ್ದಾರೆ ಎಂಬ ಒಂದು ಮಾಹಿತಿ ತಲುಪಿದೆ. ಆದ್ರೂ ಕೂಡ ಯಾರಿಗೂ ಕೂಡ ಅಂತ ಒಂದು ಸನ್ನಿವೇಶ ತಲುಪಿದ ಬಗ್ಗೆ ಯಾವುದೇ ವರದಿ ಜಿಲ್ಲೆಯಿಂದ ಆಗಿಲ್ಲ. ಸೊ ಹಾಗಾದ್ರೆ ಇವತ್ತು ಕೂಡ ಎಮರ್ಜೆನ್ಸಿ ಅಥವಾ ಈ ಒಂದು ಪರೀಕ್ಷೆಯ ಸಲುವಾಗಿ ಬರುವಂತವರನ್ನು ಕರ್ನಾಟಕ ಪೊಲೀಸರು ಅಥವಾ ಕರ್ನಾಟಕ ಜಿಲ್ಲಾಡಳಿತ ಬಿಟ್ಟುಕೊಟ್ಟಿದೆ ಒಳಗಡೆಗೆ. ಹೌದೌದು, ಬಿಟ್ಟು. ಸೊ ಹಾಗಾಗಿ ಬಸ್ ಈಗ ಕೇರಳ ನಿಮ್ಮ ಬಸ್ ಇದೆ ಅಲ್ವಾ, ಏನು ಕಾಸರಗೋಡಿಂದ ಮಂಗಳೂರಿಗೆ ಬರ್ತಾ ಇರುವಂತ ಬಸ್ಸುಗಳು, ಆ ಬಸ್ಸುಗಳನ್ನು ಕೂಡ ಈಗ ಏನು ಈಚೆಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಕಾಸರಗೋಡು ತಲಪಾಡಿಯಿಂದ ಹಿಂತಿರುಗಿಸಲಾಗ್ತದೆ. ಹಾಗಾದ್ರೆ ಆ ಬಸ್ಸುಗಳು ಅಲ್ಲಿದ್ದ ಪ್ರಯಾಣಿಕರು ಕೂಡ ಅಲ್ಲಿಂದ ಇಳಿಯುವಾಗಲೂ ಕೂಡ ಅವರನ್ನು ಕೂಡ ಇಳಿಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ಏನು ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಇರುವ ರೀತಿಯ ಒಂದು ಅವಸ್ಥೆಯಲ್ಲಿ ಕಂಡು ಬರ್ತಾವೆ. ಹೌದಲ್ಲ. ಈಗ ಕೇರಳದ ಒಟ್ಟಾರೆ ಸ್ಥಿತಿಗತಿ ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ವಾರಗಳ ಹಿಂದೆ ಸ್ವಲ್ಪ ತೀವ್ರ ಸ್ವರೂಪದಲ್ಲಿ ಏನು ಕೊರೋನಾ ಸ್ಪ್ರೆಡ್ ಆಗ್ತಾ ಉಂಟು ಅಂತ ಮಾಹಿತಿಗಳು ಇತ್ತು. ಹೌದು, ಅದು ಇಲ್ಲ ಅಂತ ಹೇಳಿ ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅದರ ದುಪ್ಪಟ್ಟು ಪ್ರಮಾಣದಲ್ಲಿ ತಪಾಸಣೆ ನಡೀತಾ ಉಂಟು. ತಪಾಸಣೆ ನಡೆಯುವಾಗ ಒಂದು ಭಾಗದಲ್ಲಿ ರಿಸಲ್ಟ್ ಆ ರೀತಿ ಬರಬಹುದು. ಅದನ್ನು ಮುನ್ಸೂಚನೆ ಕೋಡಿಯ ಇಲ್ಲಿಯ ಮುಖ್ಯಮಂತ್ರಿಯವರು ಆ ರೀತಿ ಆದೇಶ ಹೊರಡಿಸಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಆರೋಗ್ಯ ಮಂತ್ರಿ ಕೂಡ ಹೇಳಿದ್ದಾರೆ, ಈ ರೀತಿಯಾಗಿ ರಿಸಲ್ಟ್ ಬರಬಹುದು, ಗಾಬರಿ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಮೊದಲೇ ಹೇಳಿದ್ದಾರೆ. ಓಕೆ. ಅಂದ್ರೆ ತೀವ್ರ ಸ್ವರೂಪದಲ್ಲಿ ಜನರ ತಪಾಸಣೆಗಳು ನಡೀತಾ ಉಂಟು, ಆರೋಗ್ಯ ತಪಾಸಣೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ರಿಸಲ್ಟ್ ಆಗಿ ಸ್ವಲ್ಪ ಬರ್ತಾ ಉಂಟು. ಈಗ ನಮ್ಮ ಕರ್ನಾಟಕದಲ್ಲಿ ತಪಾಸಣೆ ಭಾರಿ ಅಪರೂಪ ಅಲ್ವಾ ನಡೆಯೋದು? ಅಪರೂಪ ಅಂತ ಹೇಳಿ ಹೇಳುದು ನಮ್ಮ ಲೆಕ್ಕದಲ್ಲಿ ಅಪರೂಪ. ಅದನ್ನು ಅವರು ಮಾಡಿಸಿದ್ದು ಅನ್ನೋದನ್ನ ಮಾಡ್ಬೇಕಂದ್ರೆ ಕೇರಳದ ಜನಪ್ರತಿನಿಧಿಗಳು ಇದೆ, ನೀವು ನಿಮ್ಮ ಕರ್ನಾಟಕದಲ್ಲಿ ಎಷ್ಟು ತಪಾಸಣೆ ಮಾಡ್ತೀರಿ ಅದನ್ನು ನೀವು ಬಹಿರಂಗಪಡಿಸಿ ಅಂತ ಇಲ್ಲಿ ಇವರು ಸವಾಲಾಗ್ತಾ ಇದ್ದಾರೆ. ಕೇರಳದವರು ಸವಾಲಾಗ್ತಾ ಇದ್ದಾರೆ, ಕರ್ನಾಟಕದಲ್ಲಿ ನೀವು ಎಷ್ಟು ತಪಾಸಣೆ ಮಾಡ್ತಾ ಇದ್ದೀರಿ, ಎಷ್ಟು ತಪಾಸಣೆ ನೀವು ಮಾಡ್ತಾ ಇದ್ದೀರಿ, ಕೇರಳದವರ ತಪಾಸಣೆಯ ಮಟ್ಟಿಗೆ ನಿಮ್ಮ ತಪಾಸಣೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ಇಲ್ಲಿ ಕ್ವಶನ್ ಆಗ್ತಾ ಇದೆ. ಸೊ ಈಗ ತಪಾಸಣೆ ಹಾಗಾದ್ರೆ ಕೇರಳದಲ್ಲಿ ಬಾರಿ ವ್ಯಾಪಕವಾಗಿ ತಪಾಸಣೆ ಆಗ್ತಾ ಉಂಟು. ಹಾಗಾಗಿ ಈ ಒಂದು ಪಾಸಿಟಿವ್ ರೇಟ್ ಮಾತ್ರವಲ್ಲ, ವ್ಯಾಪಕವಾಗಿ ಮಾತ್ರ ಅಲ್ಲ, ವ್ಯಾಪಾರಿ ಸಂಘಟನೆಗಳು ತಪಾಸಣೆ ಮಾಡಿದವರಿಗೆ 1,000 ನಗದು ಮತ್ತು ಅವರಿಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿಗಳನ್ನು ನೀಡುತ್ತಾ ಒಂದು ಜಿಲ್ಲೆಯ ಬೇಡಂಗ್ನಲ್ಲಿ ಇವತ್ತು ಒಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಯಾರೆಲ್ಲ ಇಂಟ್ರೆಸ್ಟ್ ಅಲ್ಲಿ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಕೋವಿಡ್ ರೇಟ್ ಅವರ ವಾರ್ಡ್ನಲ್ಲಿ ಕಮ್ಮಿ ಆಗಿ ವ್ಯಾಪಾರ ಸಂಸ್ಥೆಗಳು ತೆರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಜನರು ಸ್ವಯಂ ಪ್ರೇರಿತರಾಗಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು ಅಂತ. ಸೊ ಹಾಗಾಗಿ ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಸ್ಪಷ್ಟವಾದಂತ ಚಿತ್ರಣ ಕೇರಳದ ಬಗ್ಗೆ ಇಲ್ಲ. ಅಂದ್ರೆ ಅಯ್ಯೋ ವಿಪರೀತ ಕೇರಳದಲ್ಲಿ ಇಡೀ ಬೀದಿಯಲ್ಲಿ ಕೊರೋನಾ ವೈರಸ್ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಸೊ ನೀವು ಹೇಳ್ತಾ ಇರುವಂತದ್ದು ಜನರು ಸ್ವಯಂ ಪ್ರೇರಿತರಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರ ಕೂಡ ಜನ ಸ್ವಯಂ ಪ್ರೇರಿತರಾಗಿ ತಪಾಸಣೆಯಲ್ಲಿ ಭಾಗಿಯಾಗಬೇಕು. ಮತ್ತೆ ಮೂರನೆಯದಾಗಿ ಈ ಎಲ್ಲ ತಪಾಸಣೆ ಮಾಡಿದಾಗ ಖಂಡಿತವಾಗಿಯೂ ಏನು ಪಾಸಿಟಿವ್ ರೇಟ್ ಜಾಸ್ತಿ ಇರಬಹುದು ಅನ್ನೋದನ್ನು ಸರ್ಕಾರವೇ ಮೊದಲಾಗಿ ಏನು ಜನರಿಗೆ ಸೂಚಿಸಿದೆ ಅಂತ. ಹೌದು, ಮೊದಲೇ ತಿಳಿಸಿದೆ. ಇನ್ನು ಕೂಡ ಇವರು ಕೂಡ ಅವರು ಉತ್ತೇಜನ ಕೊಡ್ತಾ ಇದ್ದಾರೆ, ಇನ್ನು ಕೂಡ ನೀವು ಟೆಸ್ಟ್ ಮಾಡ್ತೀವಿ ಅಲ್ಲಿಂದಲೇ ನಮಗೆ ತಡೆ ಹಿಡಿಯಲು ಸಾಧ್ಯ. ಮಾತ್ರ ಅಲ್ಲ, ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವ್ಯಾಕ್ಸಿನೇಷನ್ ಕೂಡ ನಡೀತಾ ಉಂಟು. ಉತ್ತಮ ಮಟ್ಟದಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಉಂಟು ಕಾಸರಗೋಡು ಜಿಲ್ಲೆಯಲ್ಲಿ. ಈ ತಪಾಸಣೆಯಲ್ಲಿ ಪಾಸಿಟಿವ್ ಬಂದವರಿಗೆಲ್ಲ ಏನ್ ಮಾಡ್ತಾರೆ? ಕ್ವಾರಂಟೈನ್ ಮಾಡ್ತಾರಾ ಅಥವಾ ಹೋಮ್ ಐಸೋಲೇಷನ್ ಮಾಡ್ತಾರಾ? ಕ್ವಾರಂಟೈನ್ ಬೇಕಿದ್ದವರಿಗೆ ಕ್ವಾರಂಟೈನ್ ಕೊಡ್ತಾ ಇದ್ದಾರೆ. ಇಲ್ಲದ್ರೆ ಆಸ್ಪತ್ರೆ ಸೌಲಭ್ಯಗಳನ್ನು ಕೊಡಿದ್ರೆ ಕಾಸರಗೋಡು ಜಿಲ್ಲಾ ಆಸ್ಪತ್ರೆಯಲ್ಲಿ ಉಕ್ಕಿನಡ್ಕದಲ್ಲಿ ಕೂಡ ಒಂದು ಸ್ಥಾಪನೆಯನ್ನು ಸ್ಥಾಪಿಸಿದ್ದಾರೆ. ಮಂಜೇಶ್ವರ ಗೋವಿಂದಪಯ್ಯಲ್ಲಿ ಕೂಡ ಒಂದು ಉಂಟು, ಅಲ್ಲಿ ಕೂಡ ಇದು ಕೊಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಹಲವು ಕಡೆ ಬಾಕಿದ್ದ ಖಾಸಗಿ ಆಸ್ಪತ್ರೆಗಳು ದಾಖಲಿಸಿದ್ರು ಕೂಡ ಸರ್ಕಾರದ ಇದಕ್ಕೆ ಅವರ ಗಮನಕ್ಕೆ ತಂದರೆ ಆ ಬಿಲ್ ಅನ್ನು ಕೂಡ ಅವರಿಗೆ ಉಚಿತವಾಗಿ ನೀಡುವ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಉಚಿತವಾದ ಚಿಕಿತ್ಸೆನಾ? ಹೌದೌದು, ಖಾಸಗಿ ಆಸ್ಪತ್ರೆಗಳಲ್ಲಿ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ಉಚಿತ ಚಿಕಿತ್ಸೆ ದಾಖಲಾದ ಕೂಡಲೇ ಅವರು ಸರ್ಕಾರದ ಗಮನಕ್ಕೆ ತರುವ ರೀತಿಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಬರುವಂತಹ PHC ಸೆಂಟರ್, ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಅವರು ನೀಡಿ ಅಲ್ಲಿ ವೈದ್ಯರ ಸಹಿಯನ್ನು ಪಡೆಕೊಂಡು ಇದನ್ನು ಅಪ್ಲಿಕೇಶನ್ ಅನ್ನು ಪುನಃ ಅವರು ಖಾಸಗಿ ಆಸ್ಪತ್ರೆಗೆ ತಲುಪಿಸಿದರೆ ಆ ಹೊತ್ತಿನಿಂದ ಅವರಿಗೆ ಅಲ್ಲಿಂದ ಬರುವ ಬಿಲ್ಗಳೆಲ್ಲ ಉಚಿತವಾಗ್ತದೆ. ಸರ್ಕಾರ ಪಾವತಿಸುತ್ತದೆ. ಅಷ್ಟೊಂದು ರೀತಿಯಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈಗ
ಉಳಿದಂತೆ ವ್ಯಾಪಾರ ವಹಿವಾಟುಗಳು ಜನಜೀವನ ಎಲ್ಲ ಯಾವ ರೀತಿ ನಡೀತಾ ಉಂಟು, ಯಾವ ರೀತಿ ಉಂಟು ಅದೇ ಕಾಸರಗೋಡು? ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಂದಿಗೆ ತಣ್ಣಗಾಗಿದೆ. ಯಾಕಂತ ಹೇಳಿದ್ರೆ ಇವರು ಕೋವಿಡ್ ಪ್ರಮಾಣದಲ್ಲಿ ವಾರ್ಡ್ಗಳನ್ನು ಆಧರಿಸಿ ಯಾವ ರೀತಿಯಲ್ಲಿ ಯಾವ ರೇಟ್ ಬರ್ತಾ ಉಂಟು, 10ಕ್ಕಿಂತ ಜಾಸ್ತಿ ಇದ್ದವರಿಗೆ ಯಾವುದೇ ವ್ಯಾಪಾರ ಕೇಂದ್ರವನ್ನು ತೆರೆಯಲು ಅವಕಾಶವನ್ನು ಕೊಡ್ತಾ ಇಲ್ಲ. ಶುಕ್ರವಾರದಂದು ಒಂದು ದಿವಸ ಮಾತ್ರ ಕೊಡ್ತಾ ಇದ್ದಾರೆ. ದಿನನಿತ್ಯದ ಸಾಮಗ್ರಿಗಳನ್ನು ಕೊಡುವ ರೀತಿಯನ್ನು ವಾರದ ಎಲ್ಲಾ ದಿನಗಳಲ್ಲೂ ಓಪನ್ ಮಾಡಿ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಮುಕ್ತ ಅವಕಾಶವನ್ನು ನೀಡಲಾಗಿದೆ. ಈಗ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಕಳೆದ 2 ದಿವಸಗಳಿಂದ ಪಾಸಿಟಿವ್ ರೇಟ್ ಕೂಡ ಕಡಿಮೆ ಆಗ್ತಾ ಉಂಟು. ಕಮ್ಮಿ ಆಗ್ತಾ ಉಂಟು. ಹಾಗಾದ್ರೆ ಬಹುಶಃ ಮುಂದಿನ 1 ವಾರದಲ್ಲಿ ಸ್ವಲ್ಪ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಬದಲಾವಣೆ ಸಾಧ್ಯತೆ ಇದೆ. ಎಸ್ ಎಸ್ ಇದು ರೆಮಾನ್, ನಿಮ್ಮ ಎಲ್ಲ ಸಮಗ್ರವಾದಂಥ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.